ಇನ್ನು ಇದರಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ನಾವು ನೀಡಿದ್ದೇವೆ. ದಯವಿಟ್ಟು ಇದ್ರೆ ಅವರು ಬಂದು ರಚನಾ ರಚನಾ ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆ ಕೆರಮನೂರು. ಇನ್ನೊಂದು ರಚನೆ ಇದ್ದಾರೆ ರಚನಾ ಸಂತ ಸೆಬಾಸ್ಟಿಯನ್ ಪ್ರೌಢಶಾಲೆ ಕೆರಮನೂರು.
ಸತೀಶ್ ಸೆಂಟ್ ಸೆಬೆಸ್ಟಿಯನ್ ಅನುದಾನಿತ ಪ್ರೌಢಶಾಲೆ ಕರ್ಣಮೂರು. ತನ್ಮಯ ಬಿಎಂ ಹೈಸ್ಕೂಲ್ ಉಳ್ಳಾಳ. ತನ್ಮಯ. ಶ್ರದ್ಧಾ ಬಿಎಂ ಪ್ರೌಢಶಾಲೆ ಉಳ್ಳಾಳ. ಸರ್ ಅವ್ರು ಕೊಡಲಿದ್ದು ಅದು ಬಿಟ್ಟು ಹೋಗಿದೆ, ಬಂದು ದಯವಿಟ್ಟು ಕೊಡಬೇಕು. ಫಸ್ಟ್ ಪ್ರೈಸ್ ವಿಜೇತರಾದ ಹೈಸ್ಕೂಲ್ ವಿಭಾಗದ ಪ್ರಿಯಾಂಕಾ ಬಿಎಂ ಹೈಸ್ಕೂಲ್ ಉಳ್ಳಾಳ. ಅದರ ಪ್ರಿಯಾಂಕಾ ಬಿಎಂ ಹೈಸ್ಕೂಲ್ ಉಳ್ಳಾಳ. ಸೆಕೆಂಡ್ ಪ್ರೈಸ್ ಕಾವೇರಿ ಆನಂದವನ ಹೈಸ್ಕೂಲ್ ಇದ್ದಾರ. ಥರ್ಡ್ ಪ್ರೈಸ್ ಅತಿಗೆದು ಶಾಂತ ಗೌರ್ಮೆಂಟ್ ಹೈಸ್ಕೂಲ್ ಕರ್ಣಮೂರು. ಕಾಲೇಜ್ ವಿಭಾಗ ಫಸ್ಟ್ ಪ್ರೈಸ್ ಫಸ್ಟ್ PUC ಸೆಂಟ್ ಸೆಬೆಸ್ಟಿಯನ್ PU ಕಾಲೇಜ್ ಕರ್ಣಮೂರು. ಇಲ್ಲ. ಸೆಕೆಂಡ್ ಪ್ರೈಸ್ ಉಸ್ಮಾ ಮರಿಯಮ್ಮ ವೆಜೆಟ್ ವಿಮೆನ್ಸ್ ಕಾಲೇಜ್ ಮಂಗಳೂರು. ಥರ್ಡ್ ಪ್ರೈಸ್ ಒನಿಶಾ ಇದ್ದಾರ. ಇವತ್ತು ಈ ಒಂದು ಸಂದರ್ಭದಲ್ಲಿ ಉಳ್ಳಾಲ ವಲಯ ಮಟ್ಟದ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಧರ್ಮಾದಿ ಮಹಿಳಾ ಸಂಘಟನೆ ಒಂದು ವಿಶೇಷವಾಗಿ ಇವತ್ತು ನಡೆಸಲಿಕ್ಕೆ ಬಹಳಷ್ಟು ಕೆಲಸ ಇಬ್ಬರು ನಳಿನಾಕ್ಷಿ ಮತ್ತು ವಿಲಾಸಿನಿ ಅವರು ಬಹಳಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ವಿಶೇಷತೆ ಏನಂದ್ರೆ ನಮ್ಮ ಪ್ರಾಧ್ಯಾಪಕರು ಮಾತಾಡುವಾಗಲೇ ಹೇಳಿದ್ದಾರೆ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಮಿಕರ ದಿನವನ್ನಾಗಿ ಆಚರಿಸುವಂತಹ ದಿನ. ಮಹಿಳೆಯರು ಕಾರ್ಮಿಕರಾಗಿ ಮಹಿಳೆಯರ ಒಂದು ಸ್ಥಿತಿಗತಿಯನ್ನು ಅವರ ಬಡತನವನ್ನು ಹೋಗಲಾಡಿಸಲು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆವತ್ತಿನ ಒಂದು 1908ರಲ್ಲಿ ಆವತ್ತಿನ ವಿಶೇಷವಾಗಿ ಆವತ್ತು ಮಹಿಳೆಯರಿಗೆ ಏನೋ ಇಲ್ಲದ ಸ್ವತಂತ್ರ ಪೂರ್ವದಲ್ಲಿ ಸಿಕ್ಕಿದಂಥ ಒಂದು ಈ ಒಂದು ವಿಶೇಷತೆ ಈ ಅಂತಾರಾಷ್ಟ್ರೀಯ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿಶೇಷತೆಯನ್ನು ಕಂಡುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕೊನೆಯ ಹಂತದಲ್ಲಿ ಬಂದಿದ್ದೇವೆ ನಾವು. ಇವತ್ತು ಸಾಂಸ್ಕೃತಿಕ ಕಾರ್ಯದಲ್ಲಿ ಪ್ರಾರ್ಥನೆ ಸುರೇಖ, ನಯನ, ವನಿತಾ ಇವರು 3 ಜನ ಇಲ್ಲಿ ಬಂದು ನಮಗೆ ಬಹಳಷ್ಟು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಹಿಳೆಯರ ನೋವು ನಲಿವುಗಳನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷತೆಯನ್ನ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವಲಯ ಸಮಿತಿ ಸದಸ್ಯರಾದ ರೀತಾ, ರೋಹಿದಾಸರ ಮಕ್ಕಳಾದ ಜೋಸ್ನಾ ಮತ್ತು ನಿರಾಲಿ ಅವರು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಧನ್ಯವಾದ ಕೊಡ್ತೇನೆ. ಹಾಗೆಯೇ ಸ್ವಾಗತ ಮತ್ತು ಮೀನಾಕ್ಷಿ, ವಿನೋದ, ರಂಜಿತಾ, ಪೂರ್ಣಿಮಾ, ಸುಮಾ, ಸ್ನೇಹ, ವನಿತಾ, ನಯನ, ಸುರೇಖಾ ಇವರು ಸ್ವಾಗತ ಹಾಡು ಹಾಡಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆಯೇ ಮಕ್ಕಳ ಡ್ಯಾನ್ಸ್ ಪ್ರೀತಿಕಾ, ಗ್ರೀಷ್ಮಾ, ತ್ರೀಷಾ, ಪ್ರಜ್ಞಾ, ಭವ್ಯ, ಭೂಮಿಕಾ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಜನಪದ ನೃತ್ಯ ಸುಮಾ, ಮೀನಾಕ್ಷಿ, ರಜಿತಾ, ನಯನ